ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್. ಸೊ ಇವಾಗ ಹೊರಡ್ತಾ ಇದ್ದೀವಿ ಅರೌಂಡ್ 1 hour. ಇದೊಂದು ಶಾರ್ಟ್ ರೈಡ್ ಟುವರ್ಡ್ಸ್ ಸ್ನೋಡೋನಿಯಾ ಅಂತ ಮೋಸ್ಟ್ಲಿ ಕೇಳಿರ್ಬೋದು ತುಂಬ ಜನ. ಇಟ್ಸ್ ಲೈಕ್ ಒನ್ ಆಫ್ ದ ಫೇಮಸ್ ಒಂಥರ ವೇಲ್ಸ್ ಅಲ್ಲ. ನಮ್ಮದು ಆ್ಯಕ್ಚುಲಿ ನಿನ್ನೆವರೆಗೆ ಪ್ಲಾನ್ ಇದ್ದಿದ್ದು ಬ್ರಿಸ್ಟಲ್ ಹೋಗೋಣ ಅಂತ, ಬಟ್ ಅದೇ ಲಾಸ್ಟ್ ಮಿನಿಟ್ ಚೇಂಜ್ ಆಗಿ ಈಗ ವೇಲ್ಸ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಟ್ಸ್ ಓನ್ಲಿ ಅರೌಂಡ್ 2 hours ಇಲ್ಲಿಂದ. ಕೆಲವು ರೂಟ್ ಇದೆ, ನಾನು ಆನ್ಲೈನ್ ನೋಡ್ತಾ ಇದ್ದೆ, ಸೊ ಅದೊಂಥರ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ. ಎನಿವೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದು ಫಾರ್ ದ ಫಸ್ಟ್ ಟೈಮ್. ಭಾನು 5 ಗಂಟೆಗೆ ಎದ್ದಿರೋದು ಇಲ್ಲಿ. ಎನಿವೆ ಲೆಟ್ಸ್ ಸ್ಟಾರ್ಟ್ ರೈಡ್. ನಾನು ಮುಂದೆ ರೋಡೆಲ್ಲ ಅಪ್ಡೇಟ್ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಇವಾಗ ಆಲ್ಮೋಸ್ಟ್ 1-2 hours ಬಂದಿದ್ದೀವಿ ಅನಿಸುತ್ತೆ ಮೋಸ್ಟ್ಲಿ. ಇವತ್ತು ಸಾರಿ ಚಳಿ ಇದೆ. ಸೊ ಎಂಚ ಚಳಿ ಬಾನು ಶೀತ ಹುರ ಅಂತ ಸ್ವಲ್ಪ ಹೆದರಿಕೆ ಆಯ್ತು ಆ್ಯಕ್ಚುಲಿ. ಟಯರಲ್ಲಿ ಯಾರು ಗಾಳಿ ಕಮ್ಮಿ ಆಗಿದೆ ಅಂತ, ಬಟ್ ಏನು ಆ ಥರ ಇಲ್ಲ ಆ್ಯಕ್ಚುಲಿ. ಫೈನ್. ಅದು ಪಂಪ್ ಒಂದು ತರಬೇಕಿತ್ತು. ಅದೊಂದು ಕ್ಯಾರಿ ಮಾಡಿಲ್ಲ ಆ್ಯಕ್ಚುಲಿ. ಬೇರೆಲ್ಲ ಕ್ಯಾರಿ ಮಾಡಿದ್ದೀನಿ, ಜಂಪರ್ ಕೇಬಲ್ ಎಲ್ಲ ಕ್ಯಾರಿ ಮಾಡಿದ್ದೀನಿ ಇನ್ ಕೇಸ್ ಲಾಸ್ಟ್ ವೀಕ್ ಬ್ಯಾಟ್ರಿ ಡ್ರೈನ್ ಆಗಿ ಗಾಡಿ ಸ್ಟಾರ್ಟ್ ಆಗ್ತಿರಲಿಲ್ಲ. ಪ್ರಾಬ್ಲಮ್ ಇಲ್ಲಿ ಅಂದರೆ ಡೈರೆಕ್ಟ್ ಎಲ್ಲೂ ಮೆಕ್ಯಾನಿಕ್ ಶಾಪ್ ಥರ ಹೋಗೋಕ್ಕಾಗಲ್ಲ, ಕಾಸ್ಟ್ ಟೂ ಮಚ್ ಗಾಡಿ. ಆಮೇಲೆ ಆನ್ಲೈನೆಲ್ಲ ಸರ್ಚ್ ಮಾಡಿ ಮತ್ತು ಇಲ್ಲೆಲ್ಲ ಸಿಗುತ್ತೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಏನೆಲ್ಲ ಬೇಕು, ಗಾಳಿ ಹಾಕೋದು ಚಾರ್ಜ್ ಮಾಡೋದು, ಜಂಪರ್ ಕೇಬಲ್ ಮತ್ತು ಅಲ್ಟಿಮೀಟರ್ ಎಲ್ಲ ತಗೊಂಡು. ಬಟ್ ಇಟ್ಸ್ ಗುಡ್, ಸ್ವಲ್ಪ ಕಲಿಯೋಕ್ಕೆ ಸಿಕ್ತು ಇಷ್ಟರೊಳಗೆ. ನೆವರ್ ಬಾದರ್ ಟು ಲರ್ನ್ ಅಬೌಟ್ ದ ಬೈಕ್. ಸೊ ಒಂದೊಂದು ಸ್ವಲ್ಪ ಕಲಿಯೋಕ್ಕೆ ಸಿಗ್ತಾ ಇದೆ, ವಿಚ್ ಇಸ್ ನೈಸ್. ಸೊ ಬ್ಯಾಟ್ರಿ ಎಲ್ಲ ಚಾರ್ಜ್ ಮಾಡಿ ಪುನಃ ಹಾಕಿದ್ದೀನಿ. ಬಟ್ ಇಟ್ ಲುಕ್ಸ್ ಲೈಕ್ ಆಲ್ಮೋಸ್ಟ್ ಒಂದು 10 years ಓಲ್ಡ್ ಬ್ಯಾಟ್ರಿ, 9 years ಓಲ್ಡ್ ಬ್ಯಾಟ್ರಿ. ಸೊ ಸದ್ಯಕ್ಕೆ ಚೆನ್ನಾಗಿದೆ, ಬಟ್ ಐ ಪ್ರಾಬ್ಲಿ ಚೇಂಜ್ ಇಟ್. ಎನಿವೆ ಇಟ್ಸ್ ಟೈಮ್. ಓಕೆ ಮಾಮಿ, ಆಲ್ ಗುಡ್. ಟೂ ಮೆನಿ ಪ್ಲೇಸಸ್ ಟು ಸ್ಟಾಪ್. ಸೊ ಎಲ್ಲಿ ನಿಲ್ಲಿಸ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಇಲ್ಲೊಂದು ಫಾರ್ಮ್ ಎಗ್ ಫಾರ್ ಸೇಲ್ ಅಂತ ಹಾಕಿದ್ದಾರೆ. ಎಗ್ಸ್ ಫಾರ್ ಸೇಲ್ ಇಲ್ಲಿದೆ, ಫಾರ್ಮ್ ಎಗ್ಸ್. ಇದೊಂಥರ ಮೋಸ್ಟ್ಲಿ ಇಲ್ಲೇ ತಗೊಂಡು ಐ ಥಿಂಕ್ ಇಲ್ಲೇ ಹಣ ಇಟ್ಟು ಹೋಗ್ತಾರೆ ಮೋಸ್ಟ್ಲಿ. ಬಟ್ ಅಲ್ಲಿ ರೇಟ್ ಹಾಕಿಲ್ಲ, ಮೋಸ್ಟ್ಲಿ ಫ್ರೀ ಅಂತ ಹಾಗಾದ್ರೆ. ಬಟ್ ಹಾಂ, ಫ್ರೀ, ಬ್ಯೂಟಿಫುಲ್. ಯಾವುದು ಕಾರ್ಖಾನೆಗೆ ಬರುತ್ತೆ. ಸೊ ನೈಸ್. ಫೈನಲಿ ಒಂಥರ ಹಿಲ್ಸ್ ಟೈಪ್ ಇದು ನೋಡೋಕ್ಕೆ ಸಿಗ್ತಾ ಇದೆ. ಇಲ್ಲ ಅಂದರೆ ಎಲ್ಲ ಬರ್ಮಿಂಗ್ಹ್ಯಾಮ್ ಆ ಕಡೆ ಎಲ್ಲ ಆ್ಯಕ್ಚುಲಿ ಮೋಸ್ಟ್ ಆಫ್ ದ UK ಒಂಥರ ನಿಮಗೆ ಪ್ಲೇನ್ ಲ್ಯಾಂಡ್ಸ್. ಓನ್ಲಿ ಲೈಕ್ ನಿಮ್ಗೆ ಹಿಲ್ಲಿ ರೀಜನ್ ಬರಬೇಕಂದ್ರೆ ಯು ಹ್ಯಾವ್ ಟು ಕಮ್ ಟುವರ್ಡ್ಸ್ ದ ವೇಲ್ಸ್, ಇಲ್ಲ ಅಂದರೆ ಸ್ಕಾಟ್ಲ್ಯಾಂಡ್ ಕಡೆ ಹೋಗ್ಬೇಕು. ಸೊ ನಾವು ಆ್ಯಕ್ಚುಲಿ ವೇಲ್ಸ್ ಕಡೆ ಬಂದಿದ್ದೀವಿ. ವೇಲ್ಸ್ ಇಸ್ ಜಸ್ಟ್ ನಮಗೊಂದು 2 hours ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ಲೈಕ್ 2 hours ಇಲ್ಲಿದ್ದೀವಿ. ಈಗ ಕೈಯೆಲ್ಲ ಸ್ವಲ್ಪ ಚಳಿ ಆಗ್ತಾ ಉಂಟು. ಲಾಸ್ಟ್ ಟೈಮ್ ಬಿಸಿಲು ಅಂತ ಹೇಳ್ತಾಯಿದ್ವಿ, ಇವತ್ತು ಚಳಿ ಅಂತ ಖುಷಿ ಆಗತ್ತೆ. ಬಟ್ ಇಲ್ಲಿ ರೈಡ್ ಮಾಡೋಕ್ಕೆ ಮಳೆ ಸ್ವಲ್ಪ ಹನಿ ಥರ ಇತ್ತು. ಮೋಸ್ಟ್ಲಿ ಮಳೆ ಬರೋಲ್ಲ ಅನ್ಕೋತೀನಿ. ಅಲ್ಲ, ವೆದರ್ ಆ್ಯಕ್ಚುಲಿ ಒಂಥರ ಮಳೆ ಥರನೇ, ಕ್ಲೌಡಿ ವಿತ್ ಶವರ್ ಥರ ತೋರಿಸ್ತಾ ಇತ್ತು. ಸೊ ಮೋಸ್ಟ್ಲಿ ಮಳೆ ಸಿಗ್ಬೋದು. ಸಖತ್ ನೈಸ್ ಫ್ರೇಮ್ ದಿಸ್ ಇಸ್.
Depo. ಓಕೆ ನಾವು ಇದು ಪ್ಲೇಸ್ ಇದು ಬ್ರಿಡ್ಜ್ ಅಲ್ಲ ಪ್ಲೇಸ್ ಹೆಸರು ಲ್ಯಾನ್ವಿಡಿನ್ ಅಂತ ಲ್ಯಾನ್ವಿಡಿನ್ ಅದು ಹಂಗೆ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಕಡೆ ಸ್ವಲ್ಪ ಈವನ್ ಲ್ಯಾಂಗ್ವೇಜ್ ಎಲ್ಲ ಇಂಗ್ಲೀಷ್ ಅಲ್ಲ, ಮೋಸ್ಟ್ಲಿ ಇಂಗ್ಲೀಷ್ ಸೆಕೆಂಡರಿ ಬರೆದಿರುತ್ತೆ, ಪ್ರೈಮರಿ ಲ್ಯಾಂಗ್ವೇಜ್ ಬೇರೆ ಯಾವುದೋ ಲ್ಯಾಂಗ್ವೇಜಲ್ಲಿದೆ. ನಾಟ್ ಎಂಟೈರ್ಲಿ ಶ್ಯೂರ್ ಅದು ಯಾವುದು ಅಂತೇಳಿ. ವೆಲ್ಶ್ ಇರ್ತದ ಮೋಸ್ಟ್ಲಿ ಅದೇ ವೇಲ್ಸ್ ಕಡೆ ಯಾವುದೋ ಬೇರೆ ಪ್ರೈಮರಿ ಲ್ಯಾಂಗ್ವೇಜ್ ಇದೆ, ಅದು ಲೈಕ್ ಇಂಗ್ಲೀಷ್ ಪ್ಲಸ್ ಮೋಸ್ಟ್. ಮಳೆ ಬರ್ತಾ ಇದೆ, ಮಳೆ ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ. ಮಳೆ ಶುರು ಆಯಿತು, ಇಲ್ಲಿ ಮಳೆ ಶುರು ಆಗಬಾರ್ದು. ಚಾಟಿ ಪಾರಿತಾದೆ. ಸೂಪರ್ ಉಂಡದ. ಒಳ್ಳೆ ಹ್ಯಾರಿ ಪಾಟರ್ ಅಂದ್ರೆ ಸೀನು ಗೊತ್ತಿಲ್ಲಾಗೈತ. Beautiful, bro. What a landscape. Super landscape ಅದ. ಮೆಲ್ಲ ಗುಂಡಿ ಆಗಿ ನಾನು ಬ್ಯೂಟಿಫುಲ್ ಲೊಕೇಶನ್ಗಿಂತಲೂ ಇದು ರೂಟ್ ಹೆಂಗಿದೆ ಅಂದರೆ, ನಾವು ಅಲ್ಲಿ ಬಂದಿದ್ದು ಕೂಡ ಒಂಥರ ಫಾರೆಸ್ಟ್ ಮಿಡ್ಲಲ್ಲಿ ಸಾಕ ಚೆನ್ನಾಗಿದೆ. ಇದು ಸ್ಟ್ರೀಮ್ ಫುಲ್ ಈ ಥರ ತುಂಬ ಇದೆ. ನಾವು ಸಿಕ್ಕಿದಲ್ಲೆಲ್ಲ ನಿಲ್ಲಿಸ್ತಾ ಇದ್ದೀವಿ, ಇನ್ನೂ ತುಂಬ ನೋಡೋದಿದೆ ಮೋಸ್ಟ್ಲಿ ಚೆನ್ನಾಗಿರೋದು. ಇದು ಇವಾಗ ಜಸ್ಟ್ ಅಸೆಂಡ್ ಸ್ಟಾರ್ಟ್ ಆಗಿದ್ದಷ್ಟೇ. ಇದೊಂಥರ ನೀವು ಫಸ್ಟ್ ಲೇ ಲಡಾಖ್ ಹೋಗ್ತಾ ಇದ್ರೆ ಅಲ್ಲಿ ಎವ್ರಿಥಿಂಗ್ ಬ್ಯೂಟಿಫುಲ್ ಚೆನ್ನಾಗಿದೆ ಅಂತ ನಿಲ್ಲಿಸ್ತಾ ಹೋಗ್ತೀರ, ಮುಂದೆ ಹೋಗ್ತಾ ಇನ್ನೂ ಚೆನ್ನಾಗೇ ಇರುತ್ತೆ. ಐ ಆಮ್ ಗೆಸ್ಸಿಂಗ್ ಇಟ್ಸ್ ದ ಸೇಮ್ ಹಿಯರ್.
This is nice. So beautiful. So beautiful. ಇದೆ ಸ್ನೋಡೋನಿಯಾ ನ್ಯಾಷನಲ್ ಪಾರ್ಕ್. ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಹೋ ರೋಡ್ದಲ್ಲ. So beautiful. മഴ എല്ലു ಬರ್ತಾದ ಮೋಸ್ಟ್ಲಿ ಬರ್ತಾ ಇಂಚಿಲ ಬರೋന്നുಂಡು. ರೈನ್ ಕೋಟ್ ಪಾಡು ನಡ್ಡನಾ. ಆ ಕಡೆ ಜೋರು ಮಳೆ ಬರ್ತಾ ಇದೆ. ಸೊ ನಾವು ಇಲ್ಲಿ ನಿಂತ್ಕೊಂಡಿದ್ದಾಗ ಫುಲ್ ಮಳೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ನಾವು ಮುಂದೆ ಹೋಗಿಲ್ಲ, ಇಲ್ಲೇ ಬಂದು ಸೈಡಲ್ಲಿ ಹಾಕಿ ವೆಯ್ಟ್ ಮಾಡ್ತಾ ಇದ್ವಿ. ಈಗ ಆ ಕಡೆಯಿಂದ ಬಂದ ಕಾರ್ಗಳೆಲ್ಲ ನೋಡಿದ್ರೆ ಫುಲ್ ಒದ್ದೆ ಆಗಿದೆ. ಅಲ್ಲಿ ಇನ್ನೂ ಮಳೆ ಬರ್ತಾ ಇದೆ. ಅದು ಈ ಕಡೆ ಬರೋ ಇದರಲ್ಲಿಲ್ಲ, ಅದು ಆ್ಯಕ್ಚುಲಿ ಆ ಕಡೆ ಪಾಸ್ ಆಗ್ತಾ ಉಂಟು. ಸೊ ನಾವು ಸುಮ್ಮನೆ ಇಲ್ಲಿ ನಿಂತಿದ್ದೀವಿ. ಮಳೆ ಶುರುವಾಗೋದು ಬೇಡ ಮತ್ತು ಶುರು. ಸೊ ಇಲ್ಲಿದ್ದು ಸ್ವಲ್ಪ ಮಳೆಗೆ ಚಳಿ ಜಾಸ್ತಿ ಆಗುತ್ತೆ. ಈಗ ಸ್ವಲ್ಪ ಹನಿ ಸ್ಟಾರ್ಟ್ ಆಯ್ತು ಇಲ್ಲಿ, ಬಟ್ ಐ ಥಿಂಕ್ ಇಟ್ಸ್ ನಾಟ್ ದ್ಯಾಟ್ ರೈನ್. ಆ ರೈನ್ ಇವಾಗ ಆಲ್ಮೋಸ್ಟ್ ನಿಂತಿದೆ ಅನಿಸುತ್ತೆ. ಈಗ ಸ್ವಲ್ಪ ಕ್ಲಿಯರ್ ಆಯಿತು, ಸ್ವಲ್ಪ ಕ್ಲಿಯರ್ ಆಗಿದೆ.
ಜಸ್ಟ್ ವೇಟ್ ಫಾರ್ ಅ ವೈಲ್, ಸ್ವಲ್ಪ ಹೊತ್ತು ನಿಂತು ಆಮೇಲೆ ಅದು ಕ್ಲಿಯರ್ ಆದಮೇಲೆ ಅದೊಂದು ಆ್ಯಕ್ಚುಲಿ ಸುಮ್ಮನೆ ಒಂದು ರೂಟ್ ಥರ ಆ ಕಡೆಯಿಂದ ಇದೆ, ಹೋಗ್ಬೇಕಂತಿದ್ದೀವಿ. ಕ್ಯಾನ್ ಟ್ರೈ ಸಮ್ ಅದರ್ ರೂಟ್ ಆಲ್ಸೋ. ಇನ್ನೊಂದು ಈ ಕಡೆ ಒಂದು ರೂಟ್ ಇದೆ. ಆ್ಯಕ್ಚುಲಿ ಇವತ್ತು ನಾವು ಚಳಿ ಆಗಲ್ಲ ಅಂಥೇಳಿ ಏನು ವಿಂಟರ್ ಇದು ಲೇಯರ್ ತಗೊಂಬಂದಿಲ್ಲ. ಸೊ ನಾರ್ಮಲ್ ಜಾಕೆಟು ಒಳಗಡೆ ಒಂದು ಲೈನರ್ ಇದೆ ಅಷ್ಟೇ. ಸೊ ಅದರ ಮೇಲಿಗೆ ರೈನ್ ಕೋಟ್ ಇದೆ ಮಳೆ ಬಂದರೆ, ಬಟ್ ಅದು ಚಳಿಗೆ ಸಾಕಾಗಲ್ಲ. ಅದು ಈಗ ಗೊತ್ತಾಯಿತು ಆ್ಯಕ್ಚುಲಿ ಹಾಕೊಂಡು ಏನಾದ್ರು ಫ್ಲೀಸ್ ಇಲ್ಲಾರೆ ಥರ್ಮಲ್ಸ್ ಹಾಕೊಂಬರ್ಬೇಕಿತ್ತು. ಬಾನ್ ಥರ್ಮಲ್ಸ್ ಹಾಕೊಂಡ್ಬಂದಿದೆ ಲಕ್ಕಿ. ಇರ್ವಾಂಡ್ ಆಲ್ಮೋಸ್ಟ್ ಫೈನಲಿ ಒಂದು ಹೋಟೆಲ್ ಸಿಕ್ತು ನಮಗೆ. ಈಗ ಜೋರು ಮಳೆ ಬರ್ತಾ ಇದೆ ಆ್ಯಕ್ಚುಲಿ. ಸೊ ನಮ್ಮ ಬೈಕಲ್ಲಿದೆ. ಥ್ಯಾಂಕ್ ಯು. ಇಟ್ಸ್ ನೈಸ್. ಓಕೆ, ಮಳೆ ಬಂತು ಅಂತೇಳಿ ಇಲ್ಲೇ ಒಂದು ರೆಸ್ಟೋರೆಂಟಲ್ಲಿ ಹೀಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ, ತಿಂದು ಒಂದು ಪೂರ. ಇವಾಗ ಮಳೆ ನಿಂತಿತ್ತು. ಗ್ಲೌಸು ಅದೇ ಹಾಕ್ತೀನಿ ನಾನು. ಆ್ಯಕ್ಚುಲಿ ವಿಂಟರ್ ಗ್ಲೌಸ್ ತೆಗೆದೆ, ಇದು ಹಾಕೋಕ್ಕೆಲ್ಲ ಕಿರಿಕಿರಿ ಆ್ಯಕ್ಚುಲಿ. ಕಿರಿಕಿರಿ ವಿಂಟರ್ ಗ್ಲೌಸ್. ಓಕೆ, ಎಸ್ ರೈಡ್. ಇನ್ನೊಂದೊಂದು ಆ್ಯಕ್ಚುಲಿ ಆನ್ಲೈನಲ್ಲಿ ಸುಮ್ಮನೆ ನೋಡ್ತಾ ಇದ್ದೆ ಸ್ನೋಡೋನಿಯಾದಲ್ಲಿ ಏನು ಫಾಲೋ ಮಾಡಬೇಕಂತೇಳಿ. ಯಾವುದೋ ಒಂದು ಫೋರಮಲ್ಲಿ ಒಬ್ಬರು ರೂಟ್ ಕೊಟ್ಟಿದ್ದರು. ಸೊ ಆ ರೂಟ್ ಫಾಲೋ ಮಾಡಿ GPX ವೀವರಲ್ಲಿ ಹಾಕಿ ಹೋಗ್ತಾ ಇದ್ದೀನಿ. ಅದಾ Is this an Indian restaurant? Is this an Indian restaurant? But it's closed now. It will be open by 5 o'clock. 5 o'clock, is it? Actually, I saw that name and I turned back. Is it Swapna or Swapna? Oh, okay. It's a Bengali, is it? Bangalore. No, actually we just had and came. Then we saw this, otherwise we would have stopped here on. We live in Birmingham. Yeah. I was just actually seeing the North Wales, so I just came here. I just saw the name, so I thought interesting. Oh, okay. Oh, nice. We'll come for sure. Arun Kumar. Yeah. Your good name? Danish. Nice meeting you. Okay, see you, Danish. Yeah. Nice meeting you.
ಸೊ ಮೊನ್ನೆ ಬ್ಯಾಟ್ರಿ ತೆಗೆದ ನಂತರ ನನಗೆ ಕಿಲೋಮೀಟ್ರ್ ಇದು ಆ್ಯಕ್ಚುಲಿ ಕಿಲೋಮೀಟ್ರಲ್ಲಿ ತೋರಿಸ್ತಾ ಇದೆ, ಮೈಲ್ಸಲ್ಲಿ ತೋರಿಸ್ಬೇಕು. ಸೊ ಇಲ್ಲಿ ಸ್ಪೀಡಿಗೆ ಇದೆಲ್ಲ ಕನ್ಫ್ಯೂಷನ್ ಆಗ್ತಾಯಿದೆ ನನಗೆ ಇವಾಗ. 60 ಮೈಲ್ ಇದೆಲ್ಲ 60 ಮೈಲ್ಸ್ ಲಿಮಿಟ್, ಮೈಲ್ಸ್ ಇನ್ ಕಿಲೋಮೀಟರ್. 96 ಕಿಲೋಮೀಟರ್ಗಿಂತ ಮೇಲೆ ಹೋಗ್ಬಾರ್ದು. 70 ಅಂದರೆ 112, 30 ಅಂದರೆ 48, 30, 48, 40 ಅಂದರೆ 64. ನೆನಪದಿಲ್ಲ ಬಾನು ಅವು ಗೊತ್ತೇ ಆಗ್ಬಿದ್ಯಾ ಅಂತ. ಅದು ರೀಸೆಟ್ ಮಾಡೋದು ಹೇಗಂತಲೂ ಮರ್ತೋಗಿದೆ ಆಗ್ತದೆ. ಇದು ಯಾವುದೋ ಇದು ಸ್ಲೇಟ್ ಇದ್ದು ಕಲ್ಲು, ಮೋಸ್ಟ್ಲಿ ಸ್ಲೇಟ್ ಇದ್ದು ಕಲ್ಲು. ಇನ್ನೊಂಥರ ಸ್ಲೇಟ್ ಕ್ವಾರಿ ಅಲ್ಲೊಂದು ನೋಡಿದ್ವಿ, ಮೋಸ್ಟ್ಲಿ ಅದೇ ಇದು ಈ ಕಡೆಯಿಂದ. ಒಂಥರ ಹೆಂಗೆ ತೆಗ್ದಿದ್ದಾರೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಸ್ಲೇಟೆಲ್ಲ ಬರೆಯೋದೆಲ್ಲ ಮೋಸ್ಟ್ಲಿ ಇಲ್ಲಿಂದೇ ಬರ್ತದ ಅಂತ ಅಲ್ವಾ? ಕ್ವೈಟ್ ಟೌನ್, ಬಟ್ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿದ್ದು ಒಂದು ವ್ಯೂ. ಈಗ ಸ್ವಲ್ಪ ಲೈಟ್ ಕಮ್ಮಿ ಆಗಿದೆ, ಅದಕ್ಕೆ ಅಷ್ಟು ಕ್ಲೀನ್ ಕಾಣಲಿಕ್ಕಿಲ್ಲ. ಇಲ್ಲ ಕಾಣ್ತಾ ಇದೆ ಆ್ಯಕ್ಚುಲಿ, ಕ್ಯಾಮ್ರಾ ಫೋಕಸ್ ಆಗಿರಲಿ. ಸೂಪರ್. ಚಳಿ ಅಂದ That's a nice ad for Rhinox. ಓಕೆ, ವಾಪಸ್ ಬಂದ್ವಿ. ಆ್ಯಕ್ಚುಲಿ ರೀಚ್ ಆಗಿ ಒಂದು 8:30 ಆಗಿತ್ತು. ಆಮೇಲೆ ಸ್ನಾನ ಎಲ್ಲ ಮುಗಿಸಿ ಇವಾಗ ಒಂದು ಆಲ್ಮೋಸ್ಟ್ 9:30 ಆಗಿದೆ. ಬಟ್ ನಿಮಗೆ ಅಫ್ಕೋರ್ಸ್ UK ಆಲ್ಮೋಸ್ಟ್ 10:30 ಈ ಥರ ಬೆಳಕಿರುತ್ತೆ. ಬಟ್ ನಮ್ಮದು ಬೆಂಗಳೂರಲ್ಲಿ ಹೆಂಗಿತ್ತಂದರೆ ರೈಡ್ ಮಾಡಿ ಮುಗಿಸಿ ಬಂದಾಗ ಕುಷ್ಕ ಮತ್ತು ಕಬಾಬ್ ತಿನ್ನೋದು ಅಂತ ರೂಢಿ ಇತ್ತು. ಈಗ ನೇಕೆಡ್ ಚಿಕನ್ ಅಂತ ಫ್ರೈಡ್ ಚಿಕನ್ನ ತಿಂತಾಯಿದ್ದೀವಿ. ಅದೊಂಥರ ರಿಚುವಲ್ ಆಗಿತ್ತು. ನೈಟ್ ರೀಚ್ ಆಗ್ತಾ ಒಂದು ಕುಷ್ಕ ಮತ್ತು ಕಬಾಬ್ ಪಾರ್ಸೆಲ್ ತಗೋತಾಯಿದ್ವಿ. ಇವಾಗ ಕುಷ್ಕ ಕಬಾಬ್ ಇಲ್ಲ, ಬಟ್ ಫ್ರೈಡ್ ಚಿಕನ್ ಒಂದು ಇಲ್ಲಿ ಹತ್ತಿರ ಒಂದು ಕಡೆ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಹಾಕಿರ್ತಾರೆ. ಹೋಗಿ ತಿಂದು ನೈಸ್ ಸೀರೀಸ್ ಯಾವ್ದಾದ್ರು ನೋಡಿದರೆ ಅಲ್ಲಿಗೆ ದಿನ ಮುಗಿಯುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಮುಂದಿನ ಎಕ್ಸ್ಪ್ಲೋರೇಷನ್ಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಅಲ್ಲಿ ಹೋಪ್ಫುಲಿ ಅಪ್ಲೋಡ್ ಮಾಡ್ತೀವಿ ಟೈಮಲ್ಲಿ. ಕುಸ್ಕಾ ಕಬಾಬ್, ಕುಸ್ಕಾ ಕಬಾಬ್.